ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ ಮಾತ ಮೊಕ್ಕಿಡಿದುಕೊಂಡು ಪೊಸಗೊಳದ ಇನಿತ ಸುದ್ದಿಗೊಂಚಲು ಶುರು ಮಂತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಮುಡಿಪು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮುತಾಲಿಕಡೆ ಕುಡ್ಲ ವಿಶ್ವವಿದ್ಯಾನಿಲಯದ ಅಂತರ್ ಕಾಲೇಜು ಮಟ್ಟದ ಆಂಜೋಕ್ಲೆನ ಬೊಕ್ಕ ಪುಂಜೋಕ್ಲೆನ 4 ದಿನದ ಕಬಡ್ಡಿ ಪಂತಗೊಬ್ಬುಗು ಕಾಲೇಜ್ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಪ್ರಶಾಂತ್ ಕಾಜವ ಉದಿಪನ್ನದ ಚಾಲನೆ ಕೊರಿಯರು. ಮುಡಿಪು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜದ ನಿರೆಡ್ಡು 4 ದಿನ ಆಟನೆ ಮಲ್ತಿನ ಕುಡ್ಲ ವಿಶ್ವವಿದ್ಯಾಲಯ ಅಂತರ್ ಕಾಲೇಜ್ ಮಟ್ಟದ ಆಂಜೋಲಿನ ಬೊಕ್ಕ ಪೊಂಜೋಲಿನ ಕಬಡ್ಡಿ ಪಂದ್ಯಾಟ ಬುಧವಾರ ಉದಿಪನಾಡು. ಅಂತರ್ ಕಾಲೇಜ್ ಕಬಡ್ಡಿ ಪಂದ್ಯಾಟದ ಸಭೆಲೇಸನು ಕಾಲೇಜ್ ಅಭಿವೃದ್ಧಿ ಸಮಿತಿ ಕಾರ್ಯಾಧ್ಯಕ್ಷರು ಪ್ರಶಾಂತ್ ಕಾಜವ ಉದಿಪನ ಮಲ್ತೇರು. ನ್ಯಾಕರ್ದು B+ ಮಾನ್ಯತೆ ತೆಗೆದಿತ್ತದು. ಈ ಸತಿ ಅಂತರ್ ಕಾಲೇಜ್ ಮಟ್ಟದ ಕಬಡ್ಡಿ ಪಂದ್ಯಾಟದ ಅವಕಾಶ ತಿಕ್ಕಿನವು ದಶಮ ಸಂಭ್ರಮಡುಪ್ಪುನ ಕಾಲೇಜಿಗೂ ಪೆರ್ಮಿನ್ ಕನೈದನು. ಸ್ಪರ್ಧೆದ ಯಶಸ್ಸಿಗೂ ಮಾತೆನಲ ಸಹಕಾರ ಅಗತ್ಯ ಪಂಡದು ಪ್ರಶಾಂತ್ ಕಾಜವ ತಿಳಿಪಾಯರು. ಯಾಕೆಂತ ಹೇಳಿದ್ರೆ ಕಾಲೇಜು ಪ್ರಾರಂಭವಾಗಿ ಹೆಚ್ಚು ಕಡಿಮೆ ಬರುವ 24ನೇ ಇಸವಿಗೆ ದಶಮ ಸಂಭ್ರಮದ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಹೊಸ್ತಿಲಲ್ಲಿ ನಮ್ಮ ಕಾಲೇಜಿಗೆ ಕಳೆದ ವರ್ಷ ನ್ಯಾಕ್ನಿಂದ B+ ಮಾನ್ಯತೆಯನ್ನು ಪಡೆದಂತ ಒಂದು ಗೌರವದ ಡಿಗ್ರಿ ಕಾಲೇಜ್ ಆಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ಇದರ ಎಲ್ಲ ರೂವಾರಿ ಈ ಭಾಗದ ಅಭಿವೃದ್ಧಿಯ ಅಧಿಕಾರರು, ಈ ಕ್ಷೇತ್ರದ ಹಿತಚಿಂತಕರು, ಮಧ್ಯಮ ಮತ್ತು ಕಡು ಬಡವರಿಗೆ ಪ್ರಯೋಜನ ಆಗಬೇಕಂತ ಹೇಳಿ ಈ ಡಿಗ್ರಿ ಕಾಲೇಜನ್ನು ಬಹಳ ಯಶಸ್ವಿಪೂರ್ವವಾಗಿ ಈ ಭಾಗಕ್ಕೆ ತಂದುಕೊಂಡಂತ ಈ ಭಾಗದ ಹೆಮ್ಮೆಯ ಶಾಸಕರು 5 ಬಾರಿ ಆಯ್ಕೆಯಾಗಿ ಈ ಭಾಗದಲ್ಲಿ ಈ ಬಾರಿ ಕರ್ನಾಟಕ ರಾಜ್ಯದ ವಿಧಾನಸಭಾ ಸಭಾಧ್ಯಕ್ಷರಾಗಿ ಆಯ್ಕೆಯಾದಂಥ ಸನ್ಮಾನ್ಯ UT ಖಾದರ್ ಅವರು ಈ ಭಾಗದಲ್ಲಿ ಇವತ್ತು ಈ ಕಾರ್ಯಕ್ರಮ ಆಗಬೇಕಾದ್ರೆ ಅವರ ಒಂದು ಪರಿಪೂರ್ಣ ಶ್ರಮದಿಂದ ಇವತ್ತು ಈ ಕಾರ್ಯಕ್ರಮ ನಡೆಯಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅವರು ಈ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಎಲ್ಲಾ ಕಾರ್ಯಕ್ರಮಕ್ಕೆ ಇವತ್ತು ಶುಭಾಶೀರ್ವಾದ ಮಾಡುವಂತ ಉಳ್ಳಾಲ ತಾಲೂಕು ಜಮಿಯತುಲ್ ಫಲಾಹ್ ಅಧ್ಯಕ್ಷರು KK ಅಬ್ದುಲ್ ನಾಸಿರ್ ನಡುಪದ ಪಾತಿರೊಂದು ವಿದ್ಯಾರ್ಥಿಗಳ ದೈಹಿಕ ಕ್ಷಮತೆ ಜಾಸ್ತಿ ಮಲ್ಪೆರೆ ಕ್ರೀಡೆ ಸಹಕಾರಿ. ಕಬಡ್ಡಿ ಎಡ್ಡೆ ಕ್ರೀಡೆಯಾದಿದ್ದು ಕ್ರೀಡಾ ಸ್ಫೂರ್ತಿದ ಒಟ್ಟಿಗೆ ಸ್ನೇಹಮಯ ವಾತಾವರಣ ಗೊಬ್ಬುದು ದುಂಬುದ ದಿನಕ್ಲೆಡು ಮಲ್ಲ ಸ್ಥಾನಗೇರಿಯರೆ ಪ್ರಯತ್ನಿಸಾವಡ್ ಪಂಡು ತೆರಿಪಾಯರು. ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ತೋರ್ಪಡಿಸಲಿಕ್ಕೆ, ಅವರ ದೈಹಿಕ ಕ್ಷಮತೆಯನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಈ ಕ್ರೀಡಾ ವೇದಿಕೆಗಳು ಹೆಚ್ಚಿನ ಒಂದು ಸಹಕಾರಿ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ಎಲ್ಲ ಕಾಲೇಜುಗಳಿಂದ ಬಂದಂತಹ ಒಂದು ಕ್ರೀಡಾಪಟುಗಳಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಕಬಡ್ಡಿ ಅನ್ನುವುದು ಬಹಳ ಒಂದು ಉತ್ತಮವಾದ ಕ್ರೀಡೆ, ಬಹಳ ಕ್ರೀಡಾ ಸ್ಫೂರ್ತಿಯಿಂದ ಸ್ನೇಹಪರತೆಯಿಂದ
ಪರಸ್ಪರ ಕ್ರೀಡಾ ಸ್ಫೂರ್ತಿಯಿಂದ ಈ ಆಟವನ್ನ ಆಡಿ ತಾವೆಲ್ಲರೂ ತಮ್ಮ ಒಂದು ಕ್ರೀಡಾ ಸ್ಫೂರ್ತಿಯನ್ನ ಈ ಮೈದಾನದಲ್ಲಿ ಬೆಳಗಬೇಕು. ನಿಮಗೆಲ್ಲರಿಗೂ ಈ ಕ್ರೀಡೆಯು ತಮ್ಮ ಮುಂದಿನ ಜೀವನದ ಒಂದು ಉತ್ತುಂಗದ ಒಂದು ವೇದಿಕೆಯಾಗಲಿ ಅಂತ ನಿಮ್ಗೆಲ್ಲರಿಗೂ ಆಶಿಸ್ತಾ, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ನಿಕಟಪೂರ್ವ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಪಾತಿರೊಂದು ಕ್ರೀಡೆ ಉಪ್ಪುನಲ್ಪ ಸಾಮರಸ್ಯ ನೆಮ್ಮದಿ ಪ್ರೀತಿ ಉಪ್ಪುಂಡು ಒವ್ಯ ಕಾರ್ಯಕ್ರಮ ಮುಡಿಪುಡು ನಡತಿನಪಗ ಆರ್ಥಿಕ ಸಮಸ್ಯೆ ಬೈದಿಸಿ ಕಬಡ್ಡಿ ಪಂದ್ಯಾಟ ಇಡೆಗೆ ಸೀಮಿತ ಆವಂದೆ ಜಿಲ್ಲೆ ರಾಜ್ಯ ಮಟ್ಟಗ್ಲ ಪರಡಡು ಪಂಡದ ಹಾರೈಸಿರು. ಇಂದು ಎಂಕ್ಲನ ಪುಣ್ಯ ನಮ್ಮ ಈ ಕಾಲೇಜಿ ನಮ್ಮ ಊರಡು ಬತ್ತದ ಇವಕ್ಕ 10ನೇ ವರ್ಷಡು ಬಾರಿ ಶೋಕದ ಬಾಕಿದಾಗಲೇ ಮಾದರಿ ಆಪನ ರೈತರು ಅವು ಶಾಶ್ವತವಾದ ಒಂದು ಪುದರ್ ಬರ್ಪಿನಂಜನ ಬಾರಿ ಶೋಕದ ಗ್ರೌಂಡ್ ಮಂದಿರ್ ಪ್ರವೀಣನ ಪುದರ್ ಬಂದಿರು ರಫೀಕ್ನ ಪುದರ್ ಬಂದಿರು ಬೇತೆ ನಿಜವಾದ ಅಕ್ಲಿಗೆ ಮಾತಾರ ಅಕ್ಲೆ ಇಡೀ ಟೀಮ್ಗಳ ಅಭಿನಂದನೆ ಕೊರಂದು ಮಾತಾರಲ್ಲ ಒಂಜಪ್ಪೆ ಜೋಕ್ಲೆಕ್ಕ ಜಾತಿ ಮತ ಭೇದಜ್ಜಂದ ರಾಜಕೀಯ ರಹಿತವಾದ ಶ್ರೀಮಂತ ಬಡತನ ಅಂತರ್ಜಂದ ಕಬಡ್ಡಿ ಪಂಡನ ಎಂಚಿನ ಅಂದು ತೋಜಾದ ಕೊರ್ಪನ ಕ್ರೀಡೆ ಓಲು ಉಂಡ ಅವಳು ಸಾಮರಸ್ಯ ಉಂಡು ಸಾಮರಸ್ಯ ಓಲು ಉಂಡ ಅವಳು ನೆಮ್ಮದಿ ಉಂಡು ಓಲು ನೆಮ್ಮದಿ ಉಂಡ ಅವಳು ವಿಶೇಷವಾದ ಪ್ರೀತಿ ಉಂಡು ಇನ್ನು ಮಾತ ಬರೋಡು ನನ್ನ ಕ್ರೀಡೆ ಬೋಡು ಪಂಡ ಲೆಕ್ಕಾಚಾರಡು ಇನಿ ನಮ್ಮ ಊರದ ಕೇಂದ್ರಡು ಈತ್ ಶೋಕದ ಈತ್ ಪೊರ್ಲುದ ಕಬಡ್ಡಿ ಆರ ಕಾರಣಕರ್ತರ ಪ್ರಶಾಂತ್ ಕಾಜೇವೇರು ಸತೀಶ್ ಕಟ್ಯಾಲ್ ಐಕ್ ಹೋರಾಟವಂತದ ಇನಿತ ಸಭೆತ ಅಧ್ಯಕ್ಷರು ಐತ ಒಟ್ಟಿಗೆ ನೆಟ್ಟು ರಾತ್ರಿ ಬಗ್ಗೆ ಬೆಂದಿನಗೆ ವಿಶೇಷವಾದ ಅಭಿನಂದನೆ ಕೊರಂದು ಪಾತೆರ ಅವಕಾಶ ಮಂತ್ ಕೊಡ್ತಾನೆ ಅನಿಕ್ಲಿಗೆ ಪೂರೇ ರೆಗ್ಲ ಎನ್ನ ಉಡಲ್ ದಿಂಜಿನ ಸೊಲ್ಮೇಲಿನ ಸಂದಾದ ಕಾಲೇಜು ಪ್ರಾಂಶುಪಾಲರು ಡಾಕ್ಟರ್ ಸತೀಶ್ ಗಟ್ಟಿ ಗುರ್ಕಾರ್ಮನೆ ವಹಿಸುತ್ತಿದ್ದರು. ಕುಡ್ಲ ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ವಿಭಾಗದ ಸಹಾಯಕ ನಿರ್ದೇಶಕರು ಪ್ರಸನ್ನ, ಸಂತೋಷ್ ಕುಮಾರ್ ರೈ, ಪ್ರೌಢಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಇಬ್ರಾಹಿಂ ತಪ್ಸಿಯಾ ನಡುಪದವ್, ಭಾರತ್ ಸ್ಕೌಟ್ಸ್ ಬೊಕ್ಕ ಗೈಡ್ಸ್ ಸ್ಥಳೀಯ ಸಂಸ್ಥೆ ಅಧ್ಯಕ್ಷರು ರಮೇಶ್ ಶೇನವ, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರು ಎನ್ಎಸ್ ನಾಸೀರ್ ನಡುಪದವ್, ಡಾಕ್ಟರ್ ಸುರೇಖಾ ಶೆಟ್ಟಿ, ನಿವೃತ್ತ ಶಿಕ್ಷಕರು ಶೀನಾ ಶೆಟ್ಟಿ, ಅಬ್ದುಲ್ ಜಲೀಲ್ ಮೋಟುಗೋಳಿ, ಸ್ವಾಗತ ಸಮಿತಿ ಅಧ್ಯಕ್ಷರು ದೇವದಾಸ್ ಭಂಡಾರಿ, ಉದ್ಯಮಿ ರಾಧಾಕೃಷ್ಣ ರೈ ಉಮಿಯಾ, ಡಾಕ್ಟರ್ ಸುರೇಖಾ ಅಮರನಾಥ್ ಶೆಟ್ಟಿ, ಜಯಂತಿ ಶೇಟ್, ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನವಾಜ್ ಕಲ್ಲರಕೋಡಿ, ಭಾರತೀಯ ಶಾಲಾ ಸಂಚಾಲಕರು ಸುಬ್ರಹ್ಮಣ್ಯ ಭಟ್, ಉದ್ಯಮಿ ಮಂಜುನಾಥ್ ರೇವಣ್ಕರ್, ಚುಟುಗು ಸಾಹಿತ್ಯ ಪರಿಷತ್ ಅಧ್ಯಕ್ಷರು ನೇಮು ಪೂಜಾರಿ, ಪ್ರವೀಣ್ ಆಳ್ವಾ, ಉದ್ಯಮಿ ವಿಜೇಶ್ ನಾಯಕ್, ರಾಷ್ಟ್ರೀಯ ಬಂಗಾರದ ಪದಕ ವಿಜೇತ ಕಬಡ್ಡಿ ಪಟು ಜಗದೀಶ್ ಕುಂಬ್ಳೆ, ವತ್ಸಲ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ವಿದ್ಯಾರ್ಥಿ ಕ್ಷೇಮ ಪಾಲನಾ ವಿಭಾಗ ಅಧಿಕಾರಿ ಡಾಕ್ಟರ್ ಸೇಸಪ್ಪ ಸಭೆ ನಿಂತ್ಕೊಂಡರು. ಶಿಕ್ಷಕಿ ಅಕ್ಷತಾ ಸುವರ್ಣ ಸಭೆ ಸಾರಿಗೆ ಮಂತರು. ದೈಹಿಕ ಶಿಕ್ಷಣ ನಿರ್ದೇಶಕರು ಮೊಹಮ್ಮದ್ ರಫೀಕ್ ಸೊಲ್ಮೆ ಸಂದಾಯರು. ಅವಿರ್ದ ಬೊಕ್ಕ ಪಂತಗೊಬ್ಬು ಸುರುವಾಂಡು. Tournament in the beginning of the first half tennis ಮೊದಲ ಅವಧಿಯ ಆರಂಭದಲ್ಲಿ ತಂಡಗಳ ಕದನ ಮಂಗಳ ಗಂಗೋತ್ರಿ ಮತ್ತು ವೀರಾಜಪೇಟೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಯ ಎರಡು ಕಾಲೇಜುಗಳ ನಡುವೆ ಕದನ. ಅಗೇನ್ ಸೂಪರ್ ಟೇಕ್ಲ್ ಆನ್ 10-10 ಸಮಬಲದಲ್ಲಿ So thank you very much for your wonderful support and warm welcome to the squad, all the squad of and finally taken. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಮುತಾಲಿಕೆಡೆ ಮಾಡೂರದ ಸಂತ ಅಲೋಸಿಯಸ್ ಆಡಳಿತ ಬಕ್ಕ ಮಾಹಿತಿ ತಂತ್ರಜ್ಞಾನ ಕಾಲೇಜಿದ ಸಹಕಾರಡ್ ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ವೀರರಾಣಿ ಹಬ್ಬಕ್ಕ ವಿಶೇಷ ಉಪನ್ಯಾಸ ಕಾರ್ಯಕ್ರಮನ ಕಾಲೇಜ್ ಸಭಾಂಗಣ ಬುಧವಾರ ಮಧ್ಯಾಹ್ನ ಅಟ್ಟನೆ ಮಲ್ತದಿತ್ತೇರು. ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಮುತಾಲಿಕೆಡು ಮಾಡೂರದ ಸಂತ ಎಲೋಶಿಸ್ ಆಡಳಿತ ಬೊಕ್ಕ ಮಾಹಿತಿ ತಂತ್ರಜ್ಞಾನ ಕಾಲೇಜ್ದ ಸಹಕಾರಡ್ ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ವೀರರಾಣಿ ಹಬ್ಬಕ್ಕ ವಿಶೇಷ ಉಪನ್ಯಾಸ ಕಾರ್ಯಕ್ರಮನ ಕಾಲೇಜ ಸಭಾಂಗಣ ನಡಪಾಯಿರು. ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿದ ಮಾಜಿ ಅಧ್ಯಕ್ಷರು ಮಾಜಿ ಶಾಸಕಿಯರು ಕೆ ಜಯರಾಮ್ ಶೆಟ್ರು ತುಡರ್ ಬೆಳಗಾದ ಕಾರ್ಯಕ್ರಮನ ಉದಿಪನ ಮಲ್ದದ ನಮ್ಮ ದೇಶಡು ಅಸಹಕಾರ ಚಳುವಳಿನ ಸುರುಕು ತೋಜಾಯಿನಾಲು ರಾಣಿ ಹಬ್ಬಕ್ಕ ಪೋರ್ಚುಗೀಸರಿನ ಉತ್ಪನ್ನಲೇನು ಏರ್ಲಾ ಮಾರಂದಿಲಕ ನಿರ್ಬಂಧಿಸಾಯಿನಾಲು ವೀರರಾಣಿ ಹಬ್ಬಕ್ಕ ಸ್ವಾತಂತ್ರ್ಯ ಕಾದ ಹಬ್ಬಕ್ಕನ ಸಾಧನೆ ದಿಂಜ ಉಂಡು ಅದನ್ನು ಪುದರ್ಡು ಒಂಜಿ ಭವನ ನಿರ್ಮಾಣ ಆವಡು ಇಂದಕ್ಕೆ ಮಾತೆನಲ ಸಹಕಾರ ಅಗತ್ಯ ಬಂಡ ತೆರಿಪಾಯರು.
ಯಾಕಂತ ಹೇಳಿದರೆ ಇತಿಹಾಸದ ಪುಟಗಳೇ ನೀವೆಲ್ಲ ವಿದ್ಯಾರ್ಥಿಗಳು, ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತ ನಾನು ನೆನಪಿಸ್ತಾ ಇದ್ದೇನೆ. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಮಂಗಳ ಪಾಂಡೆ, ತಾತ್ಯಾ ಟೋಪಿ ಇತ್ಯಾದಿ ಇತ್ಯಾದಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ನೆನಪಿಸುವಾಗ 1545ರಲ್ಲಿ ರಾಣಿ ಅಬ್ಬಕ್ಕ ಈ ಪ್ರದೇಶದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಡಿದವಳು. ನಮಗೆ ನಮ್ಮದೇ ನೆಲದಲ್ಲಿ ನಮ್ಮದೇ ಜನದ ಆಳ್ವಿಕೆ ಬೇಕಲ್ಲದೆ ಹೊರ ದೇಶಗಳ ಆಳ್ವಿಕೆ ನಮಗೆ ಬೇಡ. ಆ ದೃಷ್ಟಿಯಿಂದ ಅವಳು ಒಬ್ಬ ಸ್ಮರಣೀಯ ನಾಯಕಿ, ಈ ಪ್ರದೇಶದ ರಾಣಿ ಅಬ್ಬಕ್ಕ. ನಾವು ಗೌರವಿಸುವಂಥದ್ದು, ನೆನಪು ಮಾಡುವಂಥದ್ದು, ಯಾರೇ ಈ ದೇಶವನ್ನು ಆಳ್ಕೊಳ್ಳಲಿ ನಮ್ಮದೇ ಜನ, ನಮ್ಮದೇ ಪ್ರಜೆಗಳು. ಇವತ್ತು ನಾವು ಪ್ರಜಾತಂತ್ರ ದೇಶದಲ್ಲಿದ್ದೇವೆ. 5 ವರ್ಷಗಳೊಂದು ಸಲ ಚುನಾವಣೆ ನಡೆಸಿ ನಮ್ಮದೇ ಜನಗಳನ್ನು ನಾವು ಆಯ್ಕೆ ಮಾಡ್ತಾ ಇದ್ದೇವೆ. ಆದ್ದರಿಂದ ಆ ಕಾಲದ ಹಕ್ಕೊತ್ತಾಯ ಮುಂದೆ ಅದು ಒಳ್ಳೆ ರೀತಿಯಿಂದ ಪರಿಣಾಮ ಬೀರಿದೆ. ಆದ್ದರಿಂದ ಹಬ್ಬಕ್ಕಳನ್ನು ಬೆಂಕಿಯ ರಾಣಿ ಅಂತ ಕರೀತಾ ಇದ್ದಾರೆ ಇತಿಹಾಸಗಾರರು. ತೌಳವ ರಾಣಿ ಅಂತಲೂ ಕೂಡ ಕರೀತಾ ಇದ್ದಾರೆ. ತುಳುವಿನ ಈ ಪ್ರದೇಶದಲ್ಲಿ ರಾಣಿ ಆಗಿದ್ದವಳು, ಅವಳು ತೌಳವ ರಾಣಿ ಅಂತ ಹೆಮ್ಮೆಯಿಂದ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಅದು ಏನೇ ಆದರೂ ಕೂಡ ನಮಗೆ ಸಂತೋಷ. ಇವಾಗ ಈ ದೇಶದ ಪ್ರಧಾನಮಂತ್ರಿ ಆಗಿರ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಅಥವಾ ಬೇರೆ ರಾಜಕೀಯ ನೇತಾರರ ಮಂಗಳೂರಿಗೆ ಬಂದಾಗ ಹಬ್ಬಗಳನ್ನು ನೆನೆಸ್ಕೊಳ್ತಾ ಇದ್ದಾರೆ. ಸ್ವಾತಂತ್ರ್ಯಗಾದ ಹಬ್ಬಕ್ಕ ಹೋರಾಟ ಮಲ್ದದಲ್ ಪನ್ಪಿನಿರ್ದಲ ದುಂಬು ಅಲ್ಲಿನ ಕುಟುಂಬದ ಬಗೆಡು ತೆರೆಯ ನೋಡು. ಹಬ್ಬಕ್ಕ ಒಲ್ಪದಾರು ದಾಯಕ ಬೋಡಾದು ಉಳ್ಳಾಲಗ ಬತ್ತೇರು ವಾಧರ್ಮಗ ಸೇರ್ನಾರು ಇಂಚ ಕೆಲವಾತ ವಿಚಾರ್ಲೆನು ವಿದ್ಯಾರ್ಥಿಗಳು ತೆರೆನಡಾತನ ಪಂಡದು ಉತ್ಸವ ಸಮಿತಿ ಅಧ್ಯಕ್ಷರು ದಿನಕರ್ ಉಳ್ಳಾಲ್ ತೆರಿಪಾದ ವೀರರಾಣಿ ಹಬ್ಬಕ್ಕನ ಬಗೆಟು ವಿಶೇಷ ಉಪನ್ಯಾಸನ ಕೊರಿಯರು. So the thing is, she is a ferocious leader, ferocious queen, Abhay Rani. ನಮ್ಮ ಎಲ್ಲ ಚರಿತ್ರೆಯಲ್ಲಿ ನೆವರ್ ವೆರೆವರ್ ಹಿಸ್ಟ್ರಿ ಇಸ್ ದೇರ್, ಯು ಗೋ ಬ್ಯಾಕ್ ಟು ಯುವರ್ 1500 years ಬ್ಯಾಕ್ಸ್. ಆಲ್ ಆಫ್ ಯು ಟೇಕ್ ಯುವರ್ ಮೈಂಡ್ ಬ್ಯಾಕ್. ಯು ಆರ್ ಓನ್ಲಿ ಜಸ್ಟ್ ಆನ್ ಎ ಸ್ಮಾಲ್ lungi, without chappal, without road, without car, without aeroplane. You don't know what is the facilities were there that time. Now you have all the facilities, no watch, nothing was there. That time the ruler was there, Abbakka. She ruled here also. This area, Paneer Church and other things and all these things, Someshwara, your Ranipura, your other things and all, she was ruling here. What I am referring is Abbakka, the second Abbakka. Abbakka second, 1525, she born on 1525, and she took charge in Ullal. She was actually from Puttige. She brought up in Puttige. Puttige is a capital of Jain dynasty, that is Chauta dynasty. Mudabidre also is nearby, but that time it was a Chauta dynasty. Chautas are Tulu Jains. There is one more dynasty, Chauta. There is one more dynasty here in Mangalore. Mangalore was not ruled by the Ullal this thing. That was Banga dynasty. They are also Tulu. They are also Jains. So now we are linking each other, Chauta dynasty, Banga dynasty and Portuguese. The Portuguese is ruled by the king, 1497. The king directed one small navigator, you go to find out where is in India. Because in Persian places, Arabian places, they were very familiar about the India, a lot of pepper, a lot of spices. They were going through Arabian Sea and all Arabs, most of the Arabs are all reaching. These materials were reaching even Portuguese also, Spain also, Italians also. ಸಂತ ಎಲುಶಸ್ ಕಾಲೇಜ್ ಕುಡ್ಲದ ರಿಜಿಸ್ಟ್ರಾರ್ ಡಾಕ್ಟರ್ ಆಲ್ವಿನ್ ವಿನ್ಸೆಂಟ್ ಡೇಸಾ ಗುರ್ಕಾರಂ ವಹಿಸುತ್ತಿದ್ದರು. ಧರ್ಮಗುರುಗಳು ವಂದನೆ ಫಾದರ್ ವಿಕ್ಟರ್ ಡಿಮೆಲ್ಲೋ ಆಶಯ ಭಾಷಣ ಮಾಡ್ತಾರೆ. ಸಂತ ಎಲುಶಸ್ ಕಾಲೇಜ್ ಬೀರಿದ ನಿರ್ದೇಶಕರು ವಂದನೆ ಫಾದರ್ ಡಾಕ್ಟರ್ ಮೆಲ್ವಿನ್ ಪಿಂಟೋ ಅಭಿನಂದನಾ ಭಾಷಣ ಮಾಡ್ತಾರೆ. ಕ್ಯಾಥೋಲಿಕ್ ಸಭಾ ಕುಡ್ಲ ಧರ್ಮ ಪ್ರಾಂತ್ಯದ ಅಧ್ಯಕ್ಷರು ಆಲ್ವಿನ್ ಡಿಸೋಜಾ, ಹಳೆ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷರು ಎಂಜಿ ಮೋಹನ್ ಮಲ್ಲಬಿನಿರಾದ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಉತ್ಸವ ಸಮಿತಿ ಗೌರವ ಸಲಹೆಗಾರರು ಸದಾನಂದ ಬಂಗೇರ, ಸಂಚಾಲಕರು ಆಲಿ ಅಬ್ಬ, ಉಪಾಧ್ಯಕ್ಷರು ಶ್ರೀಮತಿ ದೇವಕಿ ಆರ್ ಉಳ್ಳಾಲ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸಮಿತಿಯ ಮಹಿಳಾ ಸದಸ್ಯರು ನಾಡಗೀತೆ ಪಂಡೇರು. ಕೋಶಾಧಿಕಾರಿ ಆನಂದ್ ಅಸೇಗೋಳಿ ಸಭೆ ನಿಂತ್ಕೊಂಡಿರು. ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಸವಿಸ್ತಾರಿಕೆ ಮಂತೇರು. ಸಂಚಾಲಕರು ಶ್ರೀಮತಿ ಕ್ಲೇರಾ ಕುವೆಲ್ಲೋ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಳ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನಡು ನೊತ್ತ ಎನ್ಮ ದಿನದ ಸಂಧ್ಯಾ ಭಜನೆಡು
ಒರ್ಮನೆ ದಿನ ಬುಧವಾರ ಬೈಯಗ್ ಮಾಡೂರು ಶ್ರೀ ವನದುರ್ಗ ಅಯ್ಯಪ್ಪ ಮಂದಿರದಕ್ಲು ಭಜನಾ ಸೇವೆ ನಡಪಾದು ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾದ ನೂತೇನ್ಮ ದಿನಕ್ಲೆದ ಸಂಧ್ಯಾ ಭಜನೋತ್ಸವ ನಡತೊಂದಿತ್ತದು. ಬುಧವಾರ ಬೈಯಗ್ ಒರ್ಮನೆ ದಿನಕ್ ದುಂಬರಿಂಡು. ಒರ್ಮನೆ ದಿನದ ಭಜನಾ ಸೇವೆಗ್ ಶ್ರೀಮತಿ ಉಷಾ ಶ್ರೀ ರಾಹುಲ್ ಚಂದರ್ ಸುರತ್ಕಲ್, ಶ್ರೀಮತಿ ಗೀತಾ ಶ್ರೀ ಅಶೋಕ್ ಕುಂಪಲ, ಶ್ರೀಮತಿ ಉಮಾ ಶ್ರೀ ವಿನೋದ್ ದೀಕ್ಷಿತ್ ಚಿತ್ರಾಂಜಲಿ ನಗರ, ಶ್ರೀಮತಿ ಸರೋಜಿನಿ ಉಳ್ಳಾಲಬೈಲ್, ಶ್ರೀಮತಿ ಮಮತಾ ಶ್ರೀ ವಿಶ್ವನಾಥ್ ಪಿಲಾರ್, ಶ್ರೀಮತಿ ಪುಷ್ಪಾ ಶ್ರೀ ಅಲೋಕ್ ಹನುಮಾನ್ ನಗರ, ಶ್ರೀಮತಿ ನಳಿನಿ ಶ್ರೀ ವಿಜಯ ಕೊಲ್ಯ ಮೊಕ್ಲು ಚಾಲನೆ ಕೊರಿಯರು. ಆವಿರ್ದು ಬೊಕ್ಕ ಮಾಡೂರು ಶ್ರೀ ವನದುರ್ಗ ಅಯ್ಯಪ್ಪ ಮಂದಿರದ ಭಜನಾ ತಂಡಲಿರ್ದು ಭಜನಾ ಸೇವೆ ನಡೆತದು.
ಸುದ್ದಿಗೊಂಚಲಿಗೆ ಸ್ವಾಗತ. ಇತಿಹಾಸ ಪ್ರಸಿದ್ಧ ಮಾಗಣ ದೇವಸ್ಥಾನ ಸೋಮೇಶ್ವರದ ಶ್ರೀ ಸೋಮನಾಥ ದೇವಸ್ಥಾನದ ಕೈತಳ್ಳಿ ಕಡಲ ಮೇಪುನಕ್ಲಿಗೆ ಪ್ರವಾಸದಿಂದ ಬರ್ಪಿನಕ್ಲಿಗೆ ಸರಿಯಾಯಿನ ಮೂಲಭೂತ ಸೌಕರ್ಯ ಇಜ್ಜಿ ಇತ್ತಿನ ಒಂಜಿ ಕಟ್ಟಣಗಳ ವೇಗ ಪಾಡದಿರ ಕೊಂಡದು ಸ್ಥಳೀಯರು ಆರೋಪಿಸಾದರು. ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನ ಮಾಗಣಿ ದೇವಸ್ಥಾನ ಆದ ಪುರಾಣ ಇತಿಹಾಸ ಪ್ರಸಿದ್ಧಿನ ಪಡೆಯಿನ ಕ್ಷೇತ್ರದ ಒಂಜಿ ಮರ್ಗಿಲ್ಡ್ ಕಡಲ ಕಿನಾರೆಲ ಜನಾಕರ್ಷಣದ ತಾಣ ಆದಿತದ ಪ್ರವಾಸೋದ್ಯಮದ ಜಾಗೆಲ ಆದುಂಡು. ಅಂಚನೆ ಪಿಂಡ ಪ್ರಧಾನ ಮನ್ಪುರೆಕ್ ದಕ್ಷಿಣ ಕನ್ನಡ ಜಿಲ್ಲೆಡೆ ಮಲ್ಲ ಪುದರ್ ಪಡೆಯಿನ ಕ್ಷೇತ್ರಲ ಆದುಂಡು. ಇಂಚ ಪಿಂಡ ಪ್ರಧಾನಗ ಬರ್ಪುನಕ್ಲೆಗ್ ಕಡಲ ನೀರು ಮುರ್ಕುದು ತಂಕ್ರಿನ ಪರಕೆ ಸೇವೆನ್ ಸಂದಾವನಕ್ಲೆಗ್ ಪ್ರವಾಸಗಂದ ಬರ್ಪುನಕ್ಲೆಗ್ ಈ ಪರಿಸರಡ್ ಸರಿಯಾಯಿನ ಮೂಲಭೂತ ಸೌಕರ್ಯ ಇಚ್ಚಿ. ಶೌಚಾಲಯ ವ್ಯವಸ್ಥೆ ಪೊಂಜೋಲಿಗ್ ಕುಂಟು ಬದಲ್ ಮಲ್ಪೆರೆ ಜಾಗದ ವ್ಯವಸ್ಥೆಲ ಇಚ್ಚಿ ಕೈತಳ್ಳು ಶೌಚಾಲಯ ಕುಂಟು ಬದಲ್ ಮಲ್ಪೆರೆಂದು ಒಂಜಿ ಕಟ್ಟಣನು ಕಟ್ಟಾದಿತ್ತೇರು ಆಂಡ ಇಂದು ಉಪಯೋಗ ಇಚ್ಚಾಂದೆ ಸರಿಸುಮಾರು 10 ವರ್ಷ ಕರಿಂಡು ಇತ್ತೆ 7 ತಿಂಗಳುರ್ದು ದುಂಬು ಇಂದೇನು ಪೆರಪ ಖರ್ಚು ಮಂದದು ನವೀಕರಣ ಮಂದದೇರು ಆಂಡ ಬೀಗ ಪಾರ್ದು ದೀತಿನ ಈ ಕಟ್ಟಣ ಏರ್ನ ಉಪಯೋಗ ಪನ್ಪಿನವೇ ಮಲ್ಲ ಪ್ರಶ್ನೆ. ಅಂಚಾದು ಸಂಬಂಧಪಟ್ಟಿನಕ್ಲು ಇಂಚಿ ಗಮನ ಕೊರ್ದು ಇಂದಿನ ಸಾರ್ವಜನಿಕರಿಗೆ ಉಪಯೋಗ ಆಪಿಲಕ ಮಲ್ಪೋಡು ಪಂಡದು ಸ್ಥಳೀಯರು ದಿನೇಶ್ ಕಾಜವ ತೆರಿಬಾದರು. ಸೋಮೇಶ್ವರ ಬೀಚಿನಲ್ಲಿ ಶೌಚಾಲಯ ಇದೆ. ಆ ಶೌಚಾಲಯ ಸುಮಾರು 20 ವರ್ಷದಿಂದ ಈ ಶೌಚಾಲಯ ನಿರ್ಮಾಣವಾಗಿದೆ. ಆದರೆ ಇಷ್ಟವಾಗಿ ಅದರ ಆ ಶೌಚಾಲಯಕ್ಕೆ ಯಾರೂ ಬಾರದ ಸ್ಥಿತಿಯಲ್ಲಿದೆ. ಅಂದರೆ ಅಂದಿನಿಂದ ಇಂದಿನವರೆಗೆ ಬೀಗ ಜಡಿದ ಸ್ಥಿತಿಯಲ್ಲಿದೆ. ಆದರೆ ಇತ್ತೀಚೆಗೆ ಒಂದು 8 ತಿಂಗಳ ಮೊದಲು ಇದು ಜೀರ್ಣೋದ್ಧಾರ ಆಯಿತು ಇದರ ಕೆಲಸ. ಆದರೆ ಅದು ಸಾಧಾರಣ ಜೂನು ಜುಲೈ ತಿಂಗಳಲ್ಲಿ ಮುಗಿದಿದೆ ಕೆಲಸ. ಆನಂತರ ಹೇಳ್ತಾ ಇದ್ರು ಬೇಗ ಶುರುವಾಗ್ತದೆ, ಅದು ಇನ್ನು ಪ್ರಾರಂಭ ಆಗ್ತದೆ, ಇದು ಶೌಚಾಲಯ ಎಲ್ಲರಿಗೂ ಪ್ರಯೋಜನ ಆಗ್ಬೋದು ಅಂತ ನಮ್ಮ ನಿರೀಕ್ಷೆ ಇತ್ತು. ಆದರೆ ಇನ್ನೂ ಕೂಡ ಅದು ಪ್ರಯೋಜನ ಆಗಲಿಲ್ಲ. ಇದಕ್ಕೆ ಸಂಬಂಧಪಟ್ಟವರು ದಯವಿಟ್ಟು ಇದಕ್ಕೆ ಇನ್ನು ಮುಂದೆ ಆದರೂ ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿ ವಿನಂತಿ. ಕಾರಣ ಇಷ್ಟೇ, ನಿನ್ನೆ ಮೊನ್ನೆ ನಾನು ಬರುವಾಗ ಬೆಳಿಗ್ಗೆ 2-3 ಜನ ಟೂರಿಸ್ಟ್ನವರು ಹೇಳಿದರು, ಸರ್ ಇಲ್ಲಿ ಬಟ್ಟೆ ಬದಲಾಯಿಸೋ ಜಾಗ ಎಲ್ಲಿದೆ ಅಂತ. ಆಗ ನನಗೆ ತುಂಬ ಬೇಜಾರಾಯಿತು. ಅದಕ್ಕೋಸ್ಕರ ನಾನು ಈ ಹೊತ್ತಲ್ಲಿ ಈ ರೀತಿ ಮಾತನಾಡಲು ಬಯಸಿದ್ದೆ. ಮತ್ತು ಯಾವುದೇ ಕಾರಣಕ್ಕೂ ಅಲ್ಲ. ಮತ್ತು ಶೌಚಾಲಯ ಅಲ್ಲದೆ
ಸ್ವಚ್ಛತಾ ಆಂದೋಲನ ನೋಡಿ ಎಷ್ಟು ಸ್ವಚ್ಛ ಹೇಗಿದೆ ಅಂತೇಳಿ, ಅದನ್ನು ನಾನು ಹೆಚ್ಚು ಹೇಳಲಿಕ್ಕೆ ಬಯಸುವುದಿಲ್ಲ, ಎಲ್ಲರಿಗೂ ಗೊತ್ತಿದ್ದ ವಿಷಯ. ಆದರೆ ಇದನ್ನು ಹೇಳಲಿಕ್ಕೆ ಯಾರೂ ತಯಾರಿರುವುದಿಲ್ಲ. ಇನ್ನೊಂದು, ಇದು ಬಹಳ ಪುಣ್ಯಕ್ಷೇತ್ರ. ಇಲ್ಲಿ ತಿಲೋಮ ಪಿಂಡ ಪ್ರದಾನ ಮಾಡಿದ ಮಹತ್ವ ಅಂತೇಳಿ ಸೋಮೇಶ್ವರದು ಇತಿಹಾಸ ಪ್ರಸಿದ್ಧವಾದ ಜಾಗ. ರುದ್ರಪಾದೆಯ ಬಗ್ಗೆ ಸಹ ಉಲ್ಲೇಖನ ಇದೆ. ಆದರೆ ಇಲ್ಲಿ ಪಿಂಡ ಪ್ರದಾನ ಮಾಡಿ ಅಲ್ಲಲ್ಲೇ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಸರಿಯಾದ ವ್ಯವಸ್ಥೆ ಮಾಡಿದ್ದಲ್ಲಿ ತುಂಬ ಉತ್ತಮ. ಅದಲ್ಲದೆ ಇದು ಮುಜರಾಯಿ ಇಲಾಖೆ ಸಂಬಂಧಪಟ್ಟ ಜಾಗ, ಪ್ರವಾಸೋದ್ಯಮ ಕೇಂದ್ರವಾಗಿದೆ. ಎಲ್ಲ ಪ್ರವಾಸೋದ್ಯಮದವರು ಇಲ್ಲಿ ಬರ್ತಾರೆ. ಆದರೆ ಯಾವುದೇ ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದ ಕಾರಣ ಇದು ವಂಚಿತವಾಗಿದೆ. ಯಾಕೆ ಅಂತ ನಮಗೆ ಇನ್ನೂ ಯಕ್ಷ ಪ್ರಶ್ನೆ ಆಗಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಇದರ ಬಗ್ಗೆ ಇನ್ನಾದರೂ ಇದಕ್ಕೆ ಎಚ್ಚರ ವಹಿಸಬೇಕಾಗಿ ನಮ್ಮ ಬೇಡಿಕೆ. ಅದೇ ಸರಿಯಾದ ಇಲ್ಲಿ ಲೈಟ್ನ ವ್ಯವಸ್ಥೆ ಇಲ್ಲ. ಇಲ್ಲಿ ನೋಡಿ, ಎಲ್ಲಿಯೂ ಸಹ ಲೈಟ್ ಇಲ್ಲ. ಇದು ಒಂದು ಕಡೆ ಉಂಟು. ಮೊದಲು ಸೋಲಾರ್ ದೊಡ್ಡ ಲೈಟ್ ಇತ್ತು, ಅದು ಯಾವುದೂ ಇಲ್ಲ. ಅದರಲ್ಲಿ ಸ್ವಚ್ಛತೆ ನೋಡಿ ಹೇಗಿದೆ ಅಂತೇಳಿ. ಇಲ್ಲಿ ಪುರಸಭೆ ಅಂತ ಹೇಳಿ ಹೆಸರು ಉಂಟು ಸೋಮೇಶ್ವರದ್ದು. ಆದರೆ ಇಲ್ಲಿ ಸ್ವಚ್ಛತೆ ನೋಡುವಾಗಲೇ ಗೊತ್ತಾಗ್ತದೆ ಹೇಗಿದೆ ಅಂತೇಳಿ. ದಯವಿಟ್ಟು ಇನ್ನಾದರೂ ಇದಕ್ಕೆ ಗಮನ ಹರಿಸುವಿರಿ ಎಂದು ನನ್ನ ಕಳಕಳಿಯ ವಿನಂತಿ. ಸುದ್ದಿಗೊಂಚಲಿಗೆ ಸ್ವಾಗತ. ಕೊಲ್ಲಿಯ ಶ್ರೀ ರಮಾನಂದಾಶ್ರಮದ ಅಂಗನವಾಡಿ ಕೇಂದ್ರ ಜೋಕ್ಲನ ದಿನಾಚರಣೆಯನ್ನು ಗುರುವಾರ ಕಾಂಡೆ ನಡಪಾಯಿರು. ಕೊಲ್ಲಿ ಶ್ರೀ ಸ್ವಾಮಿ ರಮಾನಂದಾಶ್ರಮ ಅಂಗನವಾಡಿ ಕೇಂದ್ರ ಮಕ್ಕಳ ದಿನಾಚರಣೆ ಕಾರ್ಯಕ್ರಮನು ಗುರುವಾರ ಕಾಂಡೆ ಅಡಣೆ ಮಾಲ್ದಿತ್ತದು. ಶ್ರೀ ಸ್ವಾಮಿ ರಮಾನಂದಾಶ್ರಮದ ಮಾತೃಮಂಡಳಿ ಅಧ್ಯಕ್ಷರು ಶ್ರೀಮತಿ ಸುಲೋಚನೆ ಟೀಚರ್ ತುಡರ್ ಬೆಳಗಾದ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. ನಮ್ಮ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಕೋಟ್ಯಾಧಿಪತಿ ಆದಿತ್ತಂಡಲ ಅವೇನು ಮಾತಾಗ್ಬುಡ್ದು ಸ್ವಾತಂತ್ರ್ಯ ಬೋರ್ಡಾದ ಹೋರಾಟ ಮಲ್ತಿನಾರು. ಅರೆಗು ಜೋಕ್ಲು ಪಂಡ ದಿಂಜ ಪ್ರೀತಿ ಜೋಕ್ಲು ಅರೆನ ಪ್ರೀತಿಡು ಚಾಚಾ ಪಂಡದ ಲೆತ್ತೊಂದಿತ್ತೇರ್ ಪಂಡದು ಜೋಕ್ಲನ ದಿನಾಚರಣೆದ ಬಗೆಟ್ಟು ಶ್ರೀಮತಿ ಸುಲೋಚನೆ ಟೀಚರ್ ಪೊಲವು ಕೊರ್ದು ಜೋಕ್ಲಿಗೆ ಶುಭಾಶಯ ತೆರಿಪಾಯರು. ಒಳ್ಳೆ ಬುದ್ಧಿಯನ್ನು ಕೊಟ್ಟು ನಾವು ಅವರನ್ನು ಬೆಳೆಸಿದ್ರೆ ಅವರು ನಮ್ಮ ಕುಟುಂಬಕ್ಕೂ ಸಂಪತ್ತಾಗ್ತಾರೆ, ಹಾಗೆ ದೇಶಕ್ಕೂ ಸಂಪತ್ತಾಗ್ತಾರೆ. ನಾವು ಮಕ್ಕಳಿಗೆ ಏನಾದರೂ ಸಂಪತ್ತು ಅಂದರೆ ಹಣದ ಸಂಪತ್ತು, ದುಡ್ಡು ಸಂಪತ್ತು ಅದು ಮಾಡಿಡೋದ್ರೂ ತೊಂದರೆ ಇಲ್ಲ. ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕಾದ್ರೆ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು, ನಮ್ಮ ಸಂಸ್ಕಾರವನ್ನು ಅವರಿಗೆ ಹೇಳಿಕೊಡಬೇಕು, ನಮ್ಮ ಸಂಸ್ಕೃತಿಯನ್ನು ಅವರಿಗೆ ಹೇಳಿಕೊಡಬೇಕು. ನಮ್ಮ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಹೇಳಿಕೊಡುವುದಲ್ಲ, ನಾವು ಅದರಂತೆ ನಡಿಬೇಕು. ನಮ್ಮ ಮಕ್ಕಳು ಹೆತ್ತ ತಾಯಿಯೇ ಮೊದಲ ಗುರು, ಮನೆ ಮೊದಲ ಪಾಠಶಾಲೆ ಎಂಬ ಗಾದೆಯಂತೆ ಸಣ್ಣ ಮಗುವೇ ಮನೆಯಲ್ಲಿರುವ ಹೆತ್ತವರನ್ನು ನೋಡಿಕೊಂಡೇ ಅದು ಬೆಳೀತದೆ. ನಾವು ಏನೇನು ಮಾಡ್ತೇವೆ, ಏನೇನು ನಮ್ಮ ಹಿರಿಯರಿಗೆ ಹೇಗೆ ಗೌರವ ಕೊಡ್ತೇವೆ ಅದನ್ನೆಲ್ಲ ಮಗು ನೋಡಿ ಕಲಿತದೆ. ಆದ ಕಾರಣ ಮೊದಲಾಗಿ ನಾವು ನಮ್ಮ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಬೆಳೆಸಿಕೊಳ್ಬೇಕು. ಮನೆಯ ಒಂದು ದೇವಾಲಯ, ಮನೆಯಲ್ಲಿರುವ ಗಂಡ ಹೆಂಡತಿ, ಅಣ್ಣ ಅಕ್ಕ ತಂಗಿ ಪ್ರಾಯದವರನ್ನು ನಾವು ಗೌರವದಿಂದ ಕಾಣಬೇಕು. ಪ್ರತಿಯೊಬ್ಬರು ಕೂಡ ನಾಳೆ ನಾವು ಪ್ರಾಯದವರ ಆಗ್ತೇವೆ ಎಂಬ ಭಾವನೆಯನ್ನು ಇಟ್ಟುಕೊಳ್ಬೇಕು. ಮನೆಯಲ್ಲಿದ್ದ ಹಿರಿಯರಿಗೆ ನಾವು ಗೌರವ ಕೊಡಬೇಕು. ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಮೊದಲು ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ನಮಗೆ ರಾತ್ರಿ ಚೆನ್ನಾಗಿ ನಿದ್ದೆ ಕೊಟ್ಟಿದ್ದಿ, ಬೆಳಿಗ್ಗೆ ನನ್ನನ್ನು ಎಬ್ಬಿಸಿದ್ದಿ ಎಂಬುದು ಬೆಳಿಗ್ಗೆ ಎದ್ದ ಕೂಡಲೇ ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಅದು ದೇವರ ಹತ್ರ ಪ್ರಾರ್ಥನೆ ಮಾಡಿ ಅವರಿಗೆ ಸ್ಥಾಪಿಸದೆ ನಾವು ಒಳ್ಳೆಯ ರೀತಿಯಲ್ಲಿ ಬಾಳುವ. ಹಾಗೆ ಜವಾಹರ್ಲಾಲ್ ನೆಹರು ಅವರು ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅವರು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅವರು ಕಳ್ಳತನ ಮಾಡಿದ್ದಾರೆ, ಅವರು ಮತ್ತೆ ಅದನ್ನು ಸುಧಾರಿಸಿಕೊಂಡಿದ್ದಾರೆ. ಅವರು ದೊಡ್ಡ ಆಗರ್ಭ ಶ್ರೀಮಂತ. ಅವರ ಬಟ್ಟೆ ಎಲ್ಲ ಇಂಗ್ಲೆಂಡಿಗೆ ವಿಮಾನದಲ್ಲಿ ಇಸ್ಸಿ ಹಾಕ್ಲಿಕ್ಕೆ ಹೋಗ್ತಿತ್ತಂತೆ, ಅಷ್ಟು ಶ್ರೀಮಂತರವರು. ಅವರಿಗೆ ಶಾಲೆಗೆ ಅವರನ್ನು ಕಳಿಸಲಿಲ್ಲ ಅವರ ತಂದೆ ತಾಯಿ, ಮನೆಯಲ್ಲೇ ಅವರಿಗೆ ಶಿಕ್ಷಕರನ್ನಿಟ್ಟು ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ. ಅಷ್ಟು ಶ್ರೀಮಂತರಾದವರು ಎಲ್ಲ ತನ್ನ ಶ್ರೀಮಂತಿಕೆಯನ್ನು ಬಿಟ್ಟು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ನಮ್ಮ ದೇಶವನ್ನು ಆಳಿದ್ದಾರೆ. ಹಾಗೆಯೇ ನಾವು ಅವರ ಜೀವನವನ್ನು ತಿಳಿದುಕೊಳ್ಳೋಣ, ಅವರ ಜೀವನದಂತೆ ನಾವು ನಡೆಯೋಣ. ಹಾಗೆ ಎಲ್ಲ ಮಕ್ಕಳಿಗೆ ಉಜ್ವಲ ಭವಿಷ್ಯವನ್ನು ನಾವು ಹಾರೈಸೋಣ ಎಂದು ಹೇಳುತ್ತಾ, ಉಳ್ಳಾಲ ತಾಲೂಕು ಮಹಿಳಾ ಒಕ್ಕೂಟದ ಅಧ್ಯಕ್ಷರು ಶ್ರೀಮತಿ ಕಲಾವತಿ ಜೋಕ್ಲನ ದಿನಾಚರಣೆದ ಬಗ್ಗೆ ತೆರಿಪಾದ ಎಡಬೈಕರು. ನಾನು ನಿಮಗೆ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಣ್ಣ ಸಣ್ಣ ಮಕ್ಕಳು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋ ಒಂದು ನುಡಿಯಂತೆ ನಾವು ಮಕ್ಕಳನ್ನು ಸಣ್ಣದರಿಂದ ಮೇಡಮ್ ಹೇಳಿದಾಗೆ ಸಂಸ್ಕೃತಿ, ಆಮೇಲೆ ನಮ್ಮ ಆಚಾರ ವಿಚಾರಗಳು, ಆಮೇಲೆ ನಮ್ಮ ಪರಿಸರದಲ್ಲಿ ನಮ್ಮ ಸಮಾಜದೊಳಗೆ ಮಗು ಯಾವ ರೀತಿ ಬೆಳಿಬೇಕು, ಒಂದು ಗಂಡು ಮಗು ಹೆಣ್ಣು ಮಗು ಅಂತ ಹೇಳಿ ನಾವು ತಾರತಮ್ಯ ತೋರದೆ ಆ ಮಕ್ಕಳನ್ನು ಒಂದು ಮಹಿಳೆಯನ್ನು ಸದೃಢ ಮಹಿಳೆಯನ್ನಾಗಿ ಬೆಳೆಸಬೇಕು. ಅದೇ ರೀತಿ ಒಂದು ಗಂಡು ಮಗುವನ್ನು ಒಂದು ಅವಳ ಕಾಲ ಮೇಲೆ ನಿಲ್ಲುವ ಹಾಗೆ ನಾವು ಅವರನ್ನು ಆತ್ಮಸ್ಥೈರ್ಯಪಡಿಸಿ ನಾವು ಅವರನ್ನು ಬೆಳೆಸಬೇಕು ಅನ್ನೋ ಒಂದು ನಾನು ಮಾತನ್ನು ನಿಮಗೆ ನೀಡುತ್ತಾ ನನಗೆ ಒಂದೆರಡು ಮಾತುಗಳನ್ನು ಅವಕಾಶವನ್ನು ಕೊಟ್ಟದಕ್ಕಾಗಿ ಧನ್ಯವಾದ. ಮಹಿಳಾ ಮಂಡಳಿ ಪದಾಧಿಕಾರಿಗಳು, ಸದಸ್ಯರು, ಸ್ತ್ರೀ ಶಕ್ತಿ ಗುಂಪುದ ಸದಸ್ಯರು,
ಜೋಕ್ಲಿನ ಪೋಷಕರು ಅಂಗನವಾಡಿ ಸಹಾಯಕಿ ಹೇಮಾ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಜೋಕ್ಲಿನ ದಿನಾಚರಣೆದ ಅಂಗವಾದ ನಡಪಾದಿತ್ತಿನ ಪಂತಗೊಬ್ಬಡು ಗೆಂದಿನ ಜೋಕ್ಲೆಗೆ ಬೊಕ್ಕ ಮಹಿಳಾ ಮಂಡಳಿ ಸದಸ್ಯರು ಇನಾಮಗಳನ್ನು ವಿತರಣೆ ಮಾಡಿದರು. ಪ್ರಥಮ ಬಹುಮಾನವನ್ನು ಅಂಗನವಾಡಿ ಜೋಗ್ಲು ಪ್ರಾರ್ಥನೆ ಪಂಡೇರು. ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ತುಳಸಿ ಸಭೆ ನೆತ್ಕೊಂದು ಸಭೆ ತಾರೀಖ ಮಲ್ತದು ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಆಶ್ ಫುಟ್ಬಾಲ್ ಕ್ಲಬ್ ಒತ್ತಿಡ್ದು ಮ್ಯಾಶ್ ಅಲ್ ಹಾಲಿಡೇ ಪ್ರೈವೇಟ್ ಲಿಮಿಟೆಡ್ ಮುತಾಲಿಕಡೆ ಫುಟ್ಬಾಲ್ ಟ್ರೋಫಿ 2023 ಫುಟ್ಬಾಲ್ ಪಂತಗೊಬ್ಬನು ಉಳ್ಳಾಲದ ಗ್ರೀನ್ ಫೀಲ್ಡ್ ಗ್ರೌಂಡ್ ಐತಾರ ಬಯ್ಯಾಗ ನಡಪಾಯರು. ಉಳ್ಳಾಲ ಗ್ರೀನ್ ಫೀಲ್ಡ್ ಗ್ರೌಂಡ್ ಐತಾರ ಅಟನೆ ಮಲ್ತಿನ ಆಶ್ ಫುಟ್ಬಾಲ್ ಕ್ಲಬ್ ದ ಮ್ಯಾಶ್ ಅಲ್ ಹಾಲಿಡೇ ಪ್ರೈವೇಟ್ ಲಿಮಿಟೆಡ್ ದ ಫುಟ್ಬಾಲ್ ಪಂತಗೊಬ್ಬು 2023 ಐತಾರ ಇಡಿದಿನ ನಡತನದು. Lionel Messi. Messi's here! Yes, once again, Wonder Kid Sharik. It's going. Goes for the return. It's Neymar!
ಬಯ್ಯಡಾಟನ ಮಲ್ತಿನ ಮುಗಿತಲ ಲೇಸಿಡು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾಜಿದ್ ಉಳ್ಳಾಲ್, ರಾಷ್ಟ್ರೀಯ ಫುಟ್ಬಾಲ್ ಕೋಚ್ ಆದ ಆಯ್ಕೆಯಾಯಿನ ತಮೀಮ್ ಉಳ್ಳಾಲ್, ರಾಷ್ಟ್ರೀಯ ಫುಟ್ಬಾಲ್ ಕ್ರೀಡಾಪಟು ಉನೈಸ್, ಮಡಂತ್ಯಾರ್ ಸ್ಯಾಕ್ರೆಡ್ ಹಾರ್ಟ್ ದೈಹಿಕ ಶಿಕ್ಷಕಿಯರು ಪ್ರಕಾಶ್ ಡಿಸೋಜಾ ಮೊಕ್ಲೆಗ್ ಈ ಪೊರ್ತು ಮಾನಾದಿಗೆ ಮಲ್ತೇರು. ಮ್ಯಾಶ್ ಅಲ್ ಹಾಲಿಡೇ ಪ್ರೈವೇಟ್ ಲಿಮಿಟೆಡ್ ದ ಮಾಲಕಿಯರು ಹನೀಫ್, ಎಂಎಫ್ಸಿ ತಂಡದ ಸದಸ್ಯರು ಅಬೂಬಕರ್, ಆಶ್ ಫುಟ್ಬಾಲ್ ಕ್ಲಬ್ ನಿರ್ವಾಹಕರು ಆಜಾದ್, ಸದಸ್ಯರು ಫಯಾಜ್, ಅಯಾಜ್, ಮುಜೀಬ್, ಸಹೀರ್ ಉಳ್ಳಾಲ್, ಶಹಬಾಜ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಎಂಎಫ್ಸಿ ಉಳ್ಳಾಲ್ ಸುರುತ ಇನಾಮು, ಸಿಲ್ವರ್ ಪಟ್ಲ ಕಲ್ಲಾಪು ತಂಡ ರಡ್ಡನೆ ಇನಾಮದ ಟ್ರೋಫಿ ಪಡೆಯುಂಡಿರು. So runners up they have been losing their performance in the final game, the tiebreaker. So they have been ಎಡ್ಡೆ ಆಟಗಾರೆಯಾದ ಶಾರಿಕ್, ಎಡ್ಡೆ ಗೋಲ್ ಕೀಪರ್ ಆದ ಅನ್ವೀರ್, ಎಡ್ಡೆ ಪ್ರತಿರೋಧಕಿಯಾದ ಜಬಾಜ್, ಮ್ಯಾನ್ ಆಫ್ ಮ್ಯಾಚ್ ಆದ ಸಿಯಾಮ್ ಇನಾಮ್ನು ಪಡೆಯುಂಡಿರು. ಎಡ್ಡೆ ತೀರ್ಪುಗಾರರಾದ ರಾಜಿಕ್ ಉಳ್ಳಾಲ್ರಿಗೂ ಅಭಿನಂದನೆ ಮಲ್ತೇರು. ಪ್ರಿಯ ವೀಕ್ಷಕ ಬಾಂಧವರೇ, ಇಡಗು ಪೊಸಕುರದ ಇನಿತ ಸುದ್ದಿಗೊಂಚಲು ಮುಗಿತೊಂದಿಲ್ಲ. ನಿರಂತರ ಸುದ್ದಿ ವಿಶೇಷತೆಗಳಿಗೆ ಎಪಲತ್ತು ಒಂದು ಪ್ಲೇ ಪೊಸಕುರಲ್ 24/7.